ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ನಮ್ಮ DRP ನಮ್ಮ ಸೌರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರಾ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಧನ್ಯಲತಾ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ತೀವಿ. ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ಆರಾಮ. ನೀವೇನು ಇವತ್ತು ಬಿಳಿ ಕೆಂಪು ಎಲ್ಲ ಹಾಕೊಂಡು ಬಂದಿದ್ದೀರಾ? ನಾವು ಯಾವಾಗಲೂ ಕಲರ್ಫುಲ್ ಆಗಿ ಬರೋದಲ್ಲ, ಕಲರ್ಫುಲ್ ಆಗಿ ಹಾಗೆ ಕಲರ್ಫುಲ್ ಆದ ಅಡಿಗೆ ಸಹ ಮಾಡುದು. ಅಡುಗೆ ಮಾಡ್ತಿದ್ದೀರಲ್ಲ, ಏನು ಹಾಗಾದ್ರೆ ಇವತ್ತು ಕಲರ್ಫುಲ್? ಇವತ್ತು ಕಲರ್ಫುಲ್ ಆದ ಶಂಖ ಪುಷ್ಪವನ್ನು ಬಳಸಿ ಒಂದು ಪುಲಾವ್ ಟೈಪ್ ಅಲ್ಲಿ. ಪಲಾವ್? ಓಕೆ. ಶಂಖ ಪುಷ್ಪ ಹೂವಲ್ಲ? ಓಕೆ, ಅದರದ್ದು ಪಲಾವ. ಈ ಶಂಖ ಪುಷ್ಪ ಹೂವಿನಲ್ಲಿ ಅನೇಕ ಆಯುರ್ವೇದಿಕ್ ಅಂಶಗಳು ಉಂಟು. ಅದರಲ್ಲಿ ಒಂದು ಹೇಳಿದ್ರೆ ಒಂದು ಬುದ್ಧಿಶಕ್ತಿ ಅಂದ್ರೆ ಸ್ಮರಣ ಶಕ್ತಿಯನ್ನು ಹೆಚ್ಚಿಸುವಂತಹದ್ದು. ಹಾಗಾಗಿ ಮಕ್ಕಳಿಗೆ ಒಂದು ಅದರಲ್ಲಿ ಕಷಾಯ ಅಂತ ಹೇಳುದಿಲ್ಲ, ಅದಕ್ಕೆ ನಂಗೆ ಸಕ್ಕರೆ, ಕಲ್ಲು ಸಕ್ಕರೆ ಹಾಕೊಳ್ಬಹುದು ಅಥವಾ ಬೆಲ್ಲ ಸಹ ಹಾಕೊಳ್ಬಹುದು. ಒಳ್ಳೆ ಬೆಲ್ಲ ಇದ್ರೆ ಮಾಡಿಕೊಡ್ಬೋದು. ಕೆಲವು ಮಕ್ಕಳು ಸ್ವಲ್ಪ ಕಲೀಲಿಕ್ಕೆಲ್ಲ ಹಿಂದೆ ಇರ್ತಾರೆ ನೋಡಿ, ಅಂತವರಿಗೆ ಅದು ಕೊಡ್ಬೋದು. ಮತ್ತೆ ಸ್ಟ್ರೆಸ್, ಈಗ ಎಲ್ಲರಿಗೆ ಕಂಪ್ಯೂಟರ್ನಲ್ಲಿ ಕೆಲಸ ಮಾಡುವವರಿಗೆ ಅದು ಉಂಟು. ನೀವು ಕಲೀಲಿಕ್ಕೆಲ್ಲ ಹಿಂದೆ ತರುವಾಗ ನನಗೆ ನನ್ನ ನೆನಪಾಯ್ತು ನೋಡಿ. ನಾವು ತಿಮರೆಲ್ಲ ತಿಂತಿದ್ವಿ. ತಿಮರೆ ಸಹ ಒಳ್ಳೇದಲ್ಲ. ಇನ್ನೊಂದು ನಾನು ಇವತ್ತು ಒಂದು ಮೊಟ್ಟೆಯನ್ನು ಬಳಸಿ ನಾವು ಸುಕ್ಕ ಮಾಡ್ತಿದ್ದೇನೆ. ಆದರೆ ಅದಕ್ಕೆ ತೆಂಗಿನಕಾಯಿ ಬಳಸುದಿಲ್ಲ. ನಾವು ಕರಾವಳಿಗರು ಹೆಚ್ಚಾಗಿ ಯಾವುದಕ್ಕೆ ಸಹ ತೆಂಗಿನಕಾಯಿ ಹಾಕಿ ಸುಕ್ಕ ಮಾಡುದಲ್ಲ, ಇದೊಂದು ವಿಭಿನ್ನ ರೀತಿಯಲ್ಲಿ ಮಾಡ್ತಾ ಇದ್ದೇನೆ. ಸುಕ್ಕ. ಓಕೆ, ಒಂದು ಎಗ್, ಇನ್ನೊಂದು ಏನು ಸಿಂಪಲ್, ಎರಡು ಸಹ ಸಿಂಪಲ್, ಬೇಗ ಬೇಗನೆ ಆಗುವಂತ. ಬೇಗನೆ ಆಗುದಲ್ಲ, ಹಾಗಾದ್ರೆ ನಾವು ಬೇಗ ಅಡುಗೆ ಮಾಡುವಲ್ಲಾಗದೆ. ಓಕೆ, ಹಾಗಾದ್ರೆ ಅಡುಗೆ ಮನೆಗೆ ಹೋಗುವ. ಓಕೆ, ಎಸ್ ಮ್ಯಾಮ್. ಅಡುಗೆ ಮನೆಗೆ ಬಂದೈತಲ್ಲ, ಈಗ ಫಸ್ಟಿಗೆ ಶಂಖ ಪುಷ್ಪ ನೀಲಿ ಕಾಣ್ತಾ ಉಂಟು. ಹೌದು, ಶಂಖ ಪುಷ್ಪದಿಂದ ಮಾಡುದು. ಓಕೆ, ನೋಡ, ಶಂಖ ಪುಷ್ಪ ಅಂತ ಹೇಳಿದ್ರೆ, ಶಂಖ ಪುಷ್ಪ ಹೇಳಿದ್ರೆ ಈ ರೀತಿಯಾಗಿ ಬರ್ತದೆ. ಓಕೆ, ಈಗ ನಮ್ಮ ಮನೆಗಳಲ್ಲಿ ಇಲ್ಲದಿದ್ರೆ, ಈಗ ಇಲ್ಲಿ ಹೆಚ್ಚಾಗಿ ಯಾರಿಗೆ ಹಿತ್ತಲೆಲ್ಲ ಉಂಟಂತವ್ರು ಇಂಥದ್ದು ಬೆಳೆಸ್ಕೊಳ್ಬಹುದು. ಹೌದು, ಆದ್ರೆ ಯಾರ ಹತ್ರ ಇಲ್ಲ, ಫ್ಲಾಟ್ಗಳಲ್ಲೆಲ್ಲ ಇರುವವರು ಇದು ಆನ್ಲೈನ್ ಅಲ್ಲಿ ಸಹ ಇದನ್ನು ಡ್ರೈ ಆಗಿ ಮಾಡಿ ಕಳಿಸ್ತಾರೆ. ಬೇಕಿದ್ದರೆ ಹೆಚ್ಚು ಕಾಸ್ಟ್ಲಿ ಸಹ ಇಲ್ಲ. ಹೌದು, ಡ್ರೈ ಮಾಡಿ. ಅಥವಾ ನಾವು ತುಂಬಾ ಹೂವಾಗುವಾಗ, ಒಬ್ಬರು ನನಗೆ ಮೊನ್ನೆ ಸಿಕ್ಕಿದವರು ಹೇಳಿದ್ರು, ಅವರ ಮನೆಯಲ್ಲಿ ಉಂಟ ತುಂಬಾ ಹೂವಾಗುವಾಗ ಅವರು ಡ್ರೈ ಮಾಡಿ ಒಂದು ಇದರಲ್ಲಿ ಡಬ್ಬದಲ್ಲಿ ಹಾಕಿಟ್ಟು ಕೊಡ್ತಾರೆ. ಅಂದ್ರೆ ಬೇಕಿದಾಗ ಇದರದ್ದು ನಮ್ನೆ ಟೀ ಮಾಡಿ ಸಹ ಕುಡಿಬಹುದು. ನಾನು ಹೇಳಿದೆಲ್ಲ, ಸ್ಮರಣ ಶಕ್ತಿಗೆ ಮಕ್ಕಳಿಗಂತೂ ಬಹಳ ಒಳ್ಳೇದು. ಈವನ್ ನಾವು ಸ್ವಲ್ಪ ಏಜ್ ಆದ್ಮೇಲೆ ಸಹ ಒಂದೊಂದು ಗ್ಲಾಸ್ ಇದನ್ನು ಕುಡಿದ್ರೆ ಬಹಳ ಒಳ್ಳೇದು. ಅದ್ರೊಟ್ಟಿಗೆ ನಾನು ಇವತ್ತು ಈ ಲೆಮನ್ ಗ್ರಾಸ್ ಅನ್ನು ಯೂಸ್ ಮಾಡ್ತಿದ್ದೇನೆ. ಲೆಮನ್ ಗ್ರಾಸ್ ನಿಮ್ಗೆ ಗೊತ್ತಿರ್ಬೋದು, ಚಹಾ ಸೊಪ್ಪು ಅಂತ ನಾವು ಇಲ್ಲಿ ಕರಾವಳಿಯಲ್ಲಿ ಕರಿತೇವೆ. ಬಟ್ ಇದು ಲೆಮನ್ ಗ್ರಾಸ್ ಅಂತ ಪರಿಮಳ ಆಗ್ತದೆ, ಎಲ್ಲ ಕಡೆ ಎಲ್ಲ ಆಗ್ತದೆ. ಇದು ಸಹ ಸಿಗ್ತದೆ ಆನ್ಲೈನ್ ಅಲ್ಲಿ ಬೇಕಿದ್ರೆ, ಡ್ರೈ ಆಗಿ. ಭತ್ತದ ತರ ಉಂಟು. ಪರಿಮಳ ನೋಡಿ ಅಂತ ಇದ್ರದ್ದು ನೋಡಿ. ಅಲ್ಲ, ಇದರದ್ದು ಟೀ, ಇದನ್ನೆಲ್ಲ ಟೀಗೆಲ್ಲ ಹಾಕ್ತಾರೆ ಹೆಚ್ಚಾಗಿ. ಚೈನೀಸ್ ಇದರಲ್ಲಿ ಟೀಗಳಲ್ಲಿ ಇಂತಹ ಟೀಗಳನ್ನು ಹಾಕಿ ಒಳ್ಳೆ ಮ್ಯಾಚ್ ಆಗಿ. ಇದೆಲ್ಲ ಇವತ್ತು ನಾನು ಫಸ್ಟ್ ಇದು ಮಾಡುವಂತದ್ದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು, ಯಾರು ಸಹ ಮಾಡಿಕೊಳ್ಬಹುದು. ಇದು ಚಹಾ ಸೊಪ್ಪು. ಈಗ ಮೊದಲಿಗೆ ನಾವೊಂದು ಕುಕ್ಕರ್ ಕೊಡಿ, ಅದರಲ್ಲಿ ಒಂದು 2 ಲೋಟದಷ್ಟು ನೀರು ಹಾಕೊಳ್ಳೋಣ. ನಾವು ಎಷ್ಟು ಅಕ್ಕಿ ತೆಗೆದುಕೊಳ್ತೇವೆ ಅಷ್ಟು ಸಾಕು. ಈಗ ಇದು ಬಿಸಿ ಆಗ್ಬೇಕಂತ ಇದನ್ನು ಚೆನ್ನಾಗಿ ತೊಳೆದಿಟ್ಟುಕೊಂಡಿರ್ಬೇಕು. ಸಪೋಸ್ ಫ್ರೆಶ್, ಈಗ ನಾನಿವತ್ತು ಫ್ರೆಶ್ ಯೂಸ್ ಮಾಡ್ತಿದ್ದೇನಲ್ಲ, ಫ್ರೆಶ್ ಆದ್ರೆ ಒಂದು 4 ಹಾಕಿದ್ರೆ ಸಾಕು. ಸಪೋಸ್ ಡ್ರೈ ಆದ್ರೆ ಮಾತ್ರ ನೀವು ಒಂದು 7-8 ಹಾಕೊಳ್ಬೇಕಾಗ್ತದೆ. ಸೊ ಇದನ್ನು ತೊಳೆದು ಇದು ಉಳಿದದ್ದು ಇಟ್ಕೊಳ್ಳೋಣ. ನಾವು ಒಂದು 4 ಹಾಕಿ ಅದರೊಟ್ಟಿಗೆ ಇದನ್ನು ಕತ್ತರಿಸಿಕೊಂಡು ಲೆಮನ್ ಗ್ರಾಸ್ ಅನ್ನು, ಇದಂತೂ ಪರಿಮಳಕ್ಕೆ ಪರಿಮಳ, ಮತ್ತು ಇದರಲ್ಲಿ ಸಹ ತುಂಬಾ ಈ ಕಫವನ್ನು ನಿವಾರಣೆ ಮಾಡುವಂತಹ ಶಕ್ತಿ ಉಂಟು. ತುಂಬಾ ಇದರಲ್ಲಿ ಆಯುರ್ವೇದಿಕ್ ಗುಣಗಳು ಉಂಟು. ಅದರಿಂದಾಗಿ ಅದು ಸಹ ನಮ್ಮ ದೇಹಕ್ಕೆ ಉತ್ತಮ. ಅದನ್ನು ಮಾತ್ರ ಹೆಚ್ಚು ಯೂಸ್ ಮಾಡಬಾರ್ದು, ಸ್ವಲ್ಪ ಹೀಟ್ ಆಗ್ತದೆ. ಅದರಿಂದಾಗಿ ಚಹಾ ಮಾಡುವಾಗ ಸಹ ಇದನ್ನು ಇಷ್ಟು ದೊಡ್ಡ ಪೀಸ್ಗಳಾಗಿ ಹಾಕೊಳ್ಬಹುದು. ಇದೀಗ ನಾನು ಅನ್ನ ಮಾಡೋದ್ರಿಂದಾಗಿ ಒಂದು ದೊಡ್ಡ ಪೀಸ್ ಹಾಕೊಂಡೆ. ಸೊ ಇದನ್ನು ಸ್ವಲ್ಪ ಮುಚ್ಚಿ ಒಂದು ಕುದಿಲಿಕ್ಕೆ ಬಿಡೋಣ. ಜಸ್ಟ್ ಏನು ವಿಸಿಲಲ್ಲಿ ಏನಿಲ್ಲ, ಜಸ್ಟ್ ಹೀಗೆ ಅಡಿ ಮೇಲಲ್ಲಿ ಹೀಗೆ ಇದಕ್ಕೊಂದು ಒಳ್ಳೆ ಕುದಿ ಬರಲಿ ಅಂತ ನೋಡಿ. ಒಂದು ಒಳ್ಳೆ ಕುದಿ ಬರ್ತಾ ಉಂಟು ನೋಡಿ, ಹೇಗೆ ಕಲರ್ ಬಂತು ನೋಡಿ, ಹೇಗೆ ಬಂತಂತ. ಅಲ್ಲ, ನೀಲಿ ಬಂತು ನೋಡಿ, ನೀಲ. ಇದು ಯಾವ ಕಲರ್ ತಿಳಿದ್ರೆ ನಾವು ನೀಲಿ ಬಿಳಿ ಶರ್ಟ್ ಹಾಕ್ತಿದ್ವಲ್ಲ, ಅದಕ್ಕೆ ಉಜ್ಜಲ ಹಾಕುವಾಗ ಯಾವ ರೀತಿ ಕರೆಕ್ಟ್ ಆ ಥರದ ಕಲರ್ ಪರಿಮಳ, ಯಾವ್ದ್ರದ್ದು ಪರಿಮಳ ಬರ್ತದೆ, ಅದು ಚಹಾ ಸೊಪ್ಪಿದ್ದು, ಅಂದ್ರೆ ಲೆಮನ್ ಗ್ರಾಸ್.
ಇದೆಲ್ಲ ನಾವು ನಾರ್ಮಲ್ ಹಾಲು ಹಾಕದ ಟೀ ಮಾಡ್ತಾವಲ್ಲ ಅದಕ್ಕೆ ಹಾಕಿ ಅದು ಇದಕ್ಕೆ ಈಗ ಕಲ್ಸಕ್ಕರೆ ಹಾಕಿ ಒಂದು ಸ್ವಲ್ಪ ಒಂದು ಬಿಂದಿನಷ್ಟು ಲಿಂಬು ರಸ ಹಾಕಿ ಕುಡಿದ್ರೆ ಸೂಪರ್ ವರ್ಸ್ ಆಗ್ತದೆ ಮತ್ತೆ ಹೆಲ್ತಿಗೆ ತುಂಬಾ ಒಳ್ಳೆ. ಸುಮ್ಮನೆ ಚಾ ಕುಡಿದು ನಮ್ಮ ದೇಹವನ್ನು ಹಾಳು ಮಾಡ್ದಕ್ಕಿಂತ ನನಗೆ ಆ ಸೊಪ್ಪು ಹುಲ್ಲಿದ್ದು ಅಷ್ಟು ಪರಿಮಳ ಉಂಟು ಅಂತ ಇವಾಗಲೇ ಗೊತ್ತಾಗಿದೆ ನೋಡಿ. ಹೌದಾ? ನಾನು ಎಷ್ಟೋ ನಮ್ಮಲ್ಲೆಲ್ಲ ತೋಟ ಎಲ್ಲ ಉಂಟು. ಹೌದು, ನಿಮ್ಮಲ್ಲೆಲ್ಲ ಈಗ ಹಳ್ಳಿಗಳಲ್ಲಿ ಖಂಡಿತ ಇದು ತುಂಬಾ ಬೆಳೀತದೆ. ಸಾಕು, ಇದನ್ನು ಆಫ್ ಮಾಡ್ಕೊಳ್ತಿದ್ದೇನೆ. ಅಷ್ಟು ಈಗ ಇದನ್ನು ಸೋಸಿಕೊಳ್ಳೋಣ. ನೋಡಿ, ನೀಲಿ ಕಲರ್ ಅಲ್ಲಿ ಬರ್ತದೆ ಇದೆಲ್ಲ. ಸ್ವಲ್ಪ ಜಾಸ್ತಿ ಹೂ ಹಾಕಿದ್ರೆ ಇನ್ನೂ ಜಾಸ್ತಿ ನೀರಲ್ಲಿ ಆಗ್ಬೋದು. ಬೇಡ, ಅದು ಲೆಕ್ಕವೇ, ತುಂಬಾ ಹಾಕಬಾರ್ದು. ಲೆಕ್ಕದಲ್ಲಿ ಒಂದು ನಾವು ಎಷ್ಟು ಮಾಡ್ತೇವೆ ಅದಕ್ಕೆ ತಕ್ಕವೇ ಮಾಡ್ಕೊಳ್ಬೇಕು. ತುಂಬಾ ಹಾಕೊಳ್ಬಾರ್ದು, ತುಂಬಾ ಒಳ್ಳೇದು ಹೇಳಿ. ಹೌದು, ಅತಿಯಾದರೆ ಅಮೃತವೂ ವಿಷ ಅಲ್ವಾ? ಸಾಕು ನೋಡಿ, ಇಷ್ಟ ಆಯ್ತು. ಈಗ ನಾವು ಏನು ಅಕ್ಕಿಯನ್ನು ನೆನೆಸಿಟ್ಟುಕೊಂಡಿದ್ದೇವೆ, ಈ ಅಕ್ಕಿಯನ್ನು ಈ ಒಂದು ಒಲೆ ಒರೆಸಿಕೊಳ್ಬೇಕಾ? ಹೌದು, ಒಲೆ ಮೇಲೆ ಸಣ್ಣದಿರಲಿ. ಓಕೆ, ಒಂದು ಕಪ್ಪಿನಷ್ಟು. ಒಂದು ಕಪ್ಪಿನಷ್ಟು. ಅದು ನೀರು ಬೇಡ ನಮಗೆ, ಯಾಕೆಂದ್ರೆ ನೀರು ನಾವು ಅದನ್ನೇ ಹಾಕೊಳ್ತಿದ್ದೇವೆ. ಇದೇ ಈ ನೀರು ಯೂಸ್ ಮಾಡಲಿಕ್ಕೆ. ಈಗ ನಾನು ಇದರಲ್ಲಿ ಒಂದು ಫುಲ್ಲು ನಾನು ತೆಗೆದುಕೊಂಡದ್ದು, ಅದರಿಂದಾಗಿ ಇದರಲ್ಲಿ ನಾನು 1.5 ಗ್ಲಾಸ್ನಷ್ಟು ಇದನ್ನು ಹಾಕೊಳ್ತಿದ್ದೇನೆ. 1 ಮತ್ತು ಅರ್ಧ. ತುಂಬಾ ಹಾಕಿದ್ರೆ ಇದು ತುಂಬಾ ಬೆಂದು ಹೋಗ್ತದೆ, ಅದಕ್ಕೆ ಬೇಡ. ಅದರಿಂದಾಗಿ 1.5 ಗ್ಲಾಸ್. ಹೌದು, ಮತ್ತೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಂಡು ಇದನ್ನು ಕೇವಲ ಒಂದೇ ಒಂದು ವಿಸಿಲ್ ಕೂಗಿಸ್ಕೊಳ್ಳೋಣ ನಾವು. ವಿಸಿಲ್ ಇಡುವ. ಇದು ಒಂದು ವಿಸಿಲ್. ಈಗ ಒಂದು ವಿಸಿಲ್ ಆಗ್ಬೇಕು. ಇದು ವಿಸಿಲ್ ಆದ ಮೇಲೆ ನಮ್ದು ಕೆಲಸ. ಇದು ವಿಸಿಲ್ ಆದ ನಂತರ ಕೆಲಸ ಅಲ್ಲ. ಓಕೆ, ಈ ಒಂದು ನೀರು ಉಂಟಲ್ಲ, ಇದನ್ನು ನಾವು ಇದಕ್ಕೆ ನಾನು ಹೇಳಿದೆಲ್ಲ ಕಲ್ಸಕ್ಕರೆ ಸೇರಿಸಿಯ ಬೆಲ್ಲ ಸೇರಿಸಿಯ ಅದನ್ನು ಕುಡಿಬಹುದು. ಅದು ಸ್ವಲ್ಪ ಲಿಂಬೆ ಹುಳಿಯ ಇದನ್ನು ಹಿಂಡಿ ಕುಡಿಬಹುದು. ಇಲ್ಲ ಅದನ್ನ ನಾವು ಅದಕ್ಕೆ ಸ್ವಲ್ಪ ಚಹಾ ಪುಡಿ ಹಾಕಿ ಹಾಗೂ ಕುಡಿಬಹುದು, ಚಹಾದ ಜೊತೆಗೂ ಕೂಡ ಅದು ಮಾಡಬಹುದು, ಮಾಡಬಾರ್ದಂತ ಏನಿಲ್ಲ. ಬಟ್ ಇದು ಇದಕ್ಕೆ ಸ್ವಲ್ಪ ಏನಂತ ಹೇಳಿದ್ರೆ ಔಷಧೀಯ ಗುಣ ಉಂಟು ಅಂತ ಹೇಳಿ, ಹಾಗಾಗಿ ಈ ತರ ನ್ಯಾಚುರಲ್ ಆಗಿ ಕುಡಿದ್ರೆ ಒಳ್ಳೆದು. ಎಕ್ಸ್ಟ್ರಾ ಏನೇ ಇದನ್ನು ಕುಡಿತಾ ಇದ್ರೆ ನಮ್ಗೆ ಮತ್ತೆ ಚಹಾ ಕುಡಿಯುವುದು ಸ್ವಲ್ಪ ತುಂಬಾ ನಾವು ಎಡಿಕ್ಟ್ ಆಗಿರ್ತೇವಲ್ಲ ಚಹಾಕ್ಕೆ, ಅಂತವರು ಇಲ್ಲದಿದ್ರೆ ಆಗೋದೇ ಇಲ್ಲ. ಹಾಗೆ ನಾವು ಚಹಾದ ಬದಲು ಈ ತರ ಕೂಡ ಕುಡಿಯೋದಲ್ಲ. ಓಕೆ, ಓಕೆ, ಆಲ್ಮೋಸ್ಟ್ ವಿಸಿಲ್ ಬಂತಲ್ಲ, ವಿಸಿಲ್ ಆಯ್ತು. ಆಫ್ ಮಾಡಿ, ಸ್ವಲ್ಪ ತಣ್ಣಗಾಗಬೇಕಲ್ಲ ವಿಸಿಲ್ ಹೋಗ್ಲಿಕ್ಕೆ. ಸೊ ಆಲ್ಮೋಸ್ಟ್ ರೆಡಿ ಆಗಿದೆ ನೋಡಿ. ಹೀಗೆ ಬನ್ನಿ, ಕಲರ್ ನೋಡಿ ಅಂತ ಹೇಗೆ. ಕಲರ್ ನೋಡಿ, ಹೌದು ಸಾಕಾಗಿ ಉಂಟಲ್ಲ. ಹೌದು, ನೀಲ ಮೇಘ ಶ್ಯಾಮನ. ನೀಲ ಮೇಘ ಶ್ಯಾಮ ಎಂತ ನೋಡಿ ಅಲ್ವಾ? ಹೌದು. ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇದರಲ್ಲಿ ಒಂದು ಬಾಣಲೆ ನೀಡೋಣ. ಬಾಣಲ್ಬೇಕಾ? ಹಾಗಾದ್ರೆ ಬಾಣಲೆ ಒರೆಸ್ಬೇಕಲ್ಲ. ಈಗ ಇದನ್ನು ಮಾತ್ರ ತುಪ್ಪದಲ್ಲೇ ಮಾಡಬೇಕು. ತುಪ್ಪದಲ್ಲೇ ಮಾಡಬೇಕು. ಅದು ಸ್ವಲ್ಪ ಬಿಸಿ ಆಗಲಿ. ನಾವು ತುಪ್ಪ ಅಂತ ಬಂದಾಗ KFC ಅವರ ಶುದ್ಧ ಹಸುವಿನ ತುಪ್ಪ 1 ಸ್ಪೂನ್ ಸಾಕಾ? 1 ಸ್ಪೂನ್. ಅಂದ್ರೆ ಸ್ವಲ್ಪ ನಾವು ಕ್ವಾಂಟಿಟಿ ಕಮ್ಮಿ ಮಾಡೋ ಒಂದೇ ಸಾಕು. ತುಪ್ಪ ಅಂತೂ ಬಿಸಿ ಆಗ್ತಾ ಉಂಟಲ್ಲ. ತುಪ್ಪ ಬಿಸಿ ಆಗ್ತಾ ಇರುವಾಗ 1 ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕೊಳ್ಳೋಣ ನಾವು. 1 ಟೀ ಸ್ಪೂನ್. ಇನ್ನು ಕರಿಬೇವಿನ ಸೊಪ್ಪು ಹಾಕೊಳ್ಳೋಣ. ಸ್ವಲ್ಪ ಅದು ಒಡಿಲಿ, ಆಮೇಲೆ ಹಾಕೊಳ್ಳೋಣ. ಇಲ್ಲಿ ಸಾಸಿವೆ ಬೇಕಿದ್ರೆ ಸಾಸಿವೆ ಸಹ ಹಾಕೊಳ್ಬಹುದು. ಸಾಸಿವೆ ಸಹ ಹಾಕೊಳ್ಬಹುದು, ಉದ್ದಿನ ಬೇಳೆ ಹಾಕೊಳ್ಬಹುದು, ಕಡಲೆ ಬೇಳೆ ಹಾಕೊಳ್ಬಹುದು, ಅಥವಾ ಗ್ರೀನ್ ಪೀಸ್ ಮತ್ತೆ ಇದನ್ನು ನಮ್ಮದು ಕ್ಯಾರೆಟ್ ಅನ್ನು ಸಹ ಹಾಕೊಳ್ಬಹುದು. ನಿಮ್ಗೆ ಸ್ವಲ್ಪ ಇನ್ನೂ ಸಹ ಹೆಚ್ಚು ರುಚಿಕರವಾಗಿ ಮಾಡ್ಬೇಕಾದ್ರೆ ಅದೆಲ್ಲ ಹಾಕೊಂಡು ಸಹ ಮಾಡ್ಬೋದು ನಾವು. ಬಟಾಣಿ ನಮ್ದು ಫ್ರೋಸನ್ ಬಟಾಣಿ ಇರ್ತದೆ, ಅದನ್ನು ಸ್ವಲ್ಪ ತೊಳೆದು ಅದನ್ನು ಸಹ ಅದು ಸಹ ಯೂಸ್ ಮಾಡ್ಕೊಳ್ಬಹುದು. ಸಿಂಪಲ್. ಈಗ ನಾನೇ ಕೆಲವರಿಗೆಲ್ಲ ಕೂಡ್ಲೆ ಮಾಡ್ಕೊಳ್ಬೇಕಿದ್ರೆ ಅದೆಲ್ಲ ಇರುವುದಿಲ್ಲ, ಕಟ್ ಮಾಡ್ಲಿಕ್ಕೆಲ್ಲ ಬೇಡ ನೋಡಿ ಅಂತಾಗ ಹೀಗೆ ಮಾಡಿಕೊಂಡ್ರೆ ಆಯ್ತು. ಈಗ ಅಷ್ಟಾಗುವಾಗ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕೊಳ್ಳೋಣ. ಇನ್ನು 1 ನೀರುಳ್ಳಿ. ಈರುಳ್ಳಿ ಅಂತ ಎಲ್ಲದಕ್ಕೂ ಬೇಕು. ನೀರುಳ್ಳಿ ಅಂತ ಸ್ವಲ್ಪ ಫ್ರೈ ಆಗ್ಬೇಕದು. ಇದು ಏನು ಗೋಲ್ಡನ್ ಬ್ರೌನ್ ಎಲ್ಲ ಆಗ್ಬೇಕಂತ ಇಲ್ಲ. ಗೋಲ್ಡನ್ ಬ್ರೌನ್ ಮಾಡಿಕೊಂಡು ಸಹ ಮಾಡ್ಕೊಳ್ಬಹುದು, ನಾವು ಹೇಗೆ ಪುಲಾವಿಗೆ ಮಾಡ್ತೇವೆ ಹಾಗೆ ಸಹ ಮಾಡ್ಬೋದು. ಅಥವಾ ಕೆಲವರಿಗೆ ಸ್ವಲ್ಪ ನೀರುಳ್ಳಿ ತಿನ್ಬೇಕಂತ ಇದ್ರೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದ್ರೆ ಸಾಕಾಗ್ತದೆ. ಈ ಥರ ರೈಸ್ ಎಲ್ಲ ಮಾಡುವಾಗ ಸ್ವಲ್ಪ ನೀರುಳ್ಳಿ ಜಾಸ್ತಿ ಬೆಂದರೆ ಚೆನ್ನಾಗಿರುತ್ತೆ ಅಂತ. ಹೌದು,
ಹೇಗೆ ಯಾವ ರೀತಿಯಲ್ಲಿ ಮಾಡ್ಬೋದು, ಮೇನ್ ಇರುವುದು ಇದರಲ್ಲಿ ಇದು. ಹೌದು, ರೈಸ್ ಕರೆಕ್ಟ್ ಆಗಿ ಆ ಒಂದು ಶಂಖಪುಷ್ಪದ ನೀರಲ್ಲಿ ಬೇಯಬೇಕು, ಅದರದ್ದು ಅಂಶ ಎಲ್ಲ ಅದರಲ್ಲಿ ಬರಬೇಕು, ಅಷ್ಟೇ ಇರೋದು. ಇನ್ನು ಕಾಯಿ ಮೆಣಸು ಹಾಕೊಳ್ತಿದ್ದೇನೆ ನಾನು ಸ್ವಲ್ಪ ಸಣ್ಣದಾಗಿ. ಇದೆ ಮಕ್ಕಳಿಗೆಲ್ಲ ಕೊಡುದಾದ್ರೆ ನೀವು ಸ್ವಲ್ಪ ಉದ್ದದಾಗಿ ಕಟ್ ಮಾಡಿಕೊಂಡು ಹಾಕೊಳ್ಳಿ ಸ್ವಲ್ಪ. ಹೌದು ಹೌದು, ಅಥವಾ ಹಾಕದಿದ್ರೆ ಸಹ ಆಗ್ತದೆ, ಮಿಕ್ಸ್ ಮಾಡಿ ಹಾಕುವುದು ಹಾಗೆ ಸಹ ಮಾಡ್ಬೋದು. ಅಥವಾ ಚೂರು ಈ ಇದು ಮೆಣಸಿನ ಪುಡಿ ಹಾಕಿದ್ರೆ ಸಹ ನಡೀತದೆ. ನೋಡಿ ಇಷ್ಟ ಆಗುವಾಗ ಇನ್ನು ಈ ಅನ್ನವನ್ನು ನೋಡಿ ಚೆನ್ನಾಗಿ ಬೆಂದಿದೆ, ನೋಡಿ ಹೇಗೆ ಬಂದಿದೆ ನೋಡಿ ಅನ್ನ. ಇದನ್ನು ಒಂಥರ ಸ್ಪೆಷಲ್ ಆಗಿ ಈಗ ನಾರ್ಮಲ್ ಯಾರಿಗೆ ಗೊತ್ತಿಲ್ಲದವರಿಗೆ ಇದು ಕೊಟ್ಟಾಗ ಅವ್ರು ಅನ್ಕೊಳ್ಬೋದು ಎಂತ ಕಲರ್ ಎಲ್ಲ ಹಾಕಿ ಕೊಟ್ಟಿದ್ದಾರೆ, ಏನಪ್ಪ ಇದು ಆರ್ಟಿಫಿಷಿಯಲ್ ಕಲರ್ ಎಲ್ಲ ಹಾಕಿ ನಮ್ಮ ಹೆಲ್ತ್ ಅನ್ನು ಹಾಳು ಮಾಡ್ತಿದ್ದಾರೆ ಅಂತ ಯಾರಾದ್ರೂ ಎಣಿಸುವ ಚಾನ್ಸಸ್ ಇರ್ತದಲ್ಲ ಒಮ್ಮೆಲೆ. ನಾನ್ ತಿನ್ನುದಿಲ್ಲಪ್ಪ ಏನ್ ಹಾಕಿದೀರಾ, ಈ ತರದೆಲ್ಲ ನಮಗೆ ಆಗುದಿಲ್ಲ ಹಂಗೆ. ಹೌದು, ಬಟ್ ಇದನ್ನು ರೆಡಿ ಮಾಡುವಾಗ ಕರೆಕ್ಟ್ ಆಗಿ ಗೊತ್ತಾಗ್ತದಲ್ಲ ಪರಿಮಳ ನೋಡಿ, ಅದ ತುಪ್ಪದಲ್ಲಿ ಇದೆಲ್ಲ ಆಗುವಾಗ ಇದು ಇದಕ್ಕೆ ಗ್ರೀನ್ ಪೀಸ್ ಎಲ್ಲ ಬಿದ್ದರೆ ತುಂಬಾ ಒಳ್ಳೇದಾಗ್ತದೆ, ಸೂಪರ್ ಆಗಿ ಬರ್ತದೆ ಗ್ರೀನ್ ಪೀಸ್ ಎಲ್ಲ ಹಾಕಿದ್ರೆ. ಇದು ಆರೋಗ್ಯಕ್ಕೆ ಉತ್ತಮ. ಇದಕ್ಕೆ ಗೇರು ಬೀಜ ಸಹ ಹಾಕೊಂಡು ಕೊಡ್ಬೋದು ಮಕ್ಕಳಿಗೆ, ಫ್ರೈ ಮಾಡುವ ಗೇರು ಬೀಜ ದ್ರಾಕ್ಷಿ ಹಾಕಿ ಸಹ ನಾವು ಮಾಡ್ಕೊಳ್ಬಹುದು. ಸೊ ಇದೀಗ ನಾನು ಸಿಂಪಲ್ ಆಗಿ ಹೇಳಿದ್ದೇನೆ, ಅಂದ್ರೆ ಮೇನ್ ಇದರಲ್ಲಿ ಇರೋದು ಆ ಒಂದು ಶಂಖಪುಷ್ಪದ ನೀರಿನಲ್ಲಿ ಇದನ್ನು ಬೇಯಿಸಿಕೊಂಡು ಮಾಡುದು. ಇಲ್ಲಿ ತೆಂಗಿನ ತುರಿಯನ್ನು ಸಹ ಬೇಕಿದ್ರೆ ಸ್ವಲ್ಪ ಹಾಕೊಳ್ಬಹುದು. ಇದರಲ್ಲಿ ನೋಡಿ ಇದು ಸ್ವಲ್ಪ ಡ್ರೈ ಆದ್ರೆ ಆಯ್ತು. ಇಲ್ಲಿ ನಾನು ಹೆಚ್ಚಾಗಿ ಇದರ ಮೇಲೆ ಒಂದು ಸಣ್ಣ, ತುಂಬಾ ಅಲ್ಲ, ತುಪ್ಪವನ್ನು ಒಂಚೂರು ಹಾಕಿ ಇನ್ನು ಸರ್ವ್ ಮಾಡುದು. ಸರ್ವ್ ಮಾಡುವ ಮೊದಲು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತೇನೆ. ಕೊತ್ತಂಬರಿ ಸೊಪ್ಪೊಂದು ಬೇಕಲ್ಲ ಎಲ್ಲದಕ್ಕೆ, ಚೂರು. ಹೌದು, ನಾನು ಆಫ್ ಮಾಡ್ಕೊಳ್ತಿದ್ದೇನೆ. ಆಯ್ತು, ಡ್ರೈ ಆಗಿ ಬಂತು. ಇನ್ನು ಸರ್ವ್ ಮಾಡುದು. ಈಗ ಸರ್ವ್ ಮಾಡುವ ಮೊದಲು ನಾವು ಇದಕ್ಕೆ ಸಣ್ಣ ಒಂದು ಅರ್ಧ ಲಿಂಬೆ ಸಹ ಬೇಡ, ಸ್ವಲ್ಪ. ಈಗ ಇದರಲ್ಲಿ ಸ್ವಲ್ಪ ಇರುದಲ್ಲ, ನೀವು ಸ್ವಲ್ಪ ಹೆಚ್ಚು ಮಾಡುವಾಗ ಅರ್ಧ ಲಿಂಬೆ ಬೇಕಾದಿತ್ತು. ಒಂದು 2-3 ಬಿಂದಿನಷ್ಟು ಇದನ್ನು ಹಾಕೊಂಡು ಇದನ್ನು ತಿರುಗಿಸಿ, ಮಕ್ಕಳಿಗೆ ಕೊಡುವಾಗ ಸ್ವಲ್ಪ ದ್ರಾಕ್ಷಿ ಗೇರು ಬೀಜ ಎಲ್ಲ ಹಾಕಿದ್ರೆ ಬಹಳ ಚೆನ್ನಾಗಿ ಬರ್ತದೆ, ಟೇಸ್ಟ್ ಆಗ್ತದೆ ತುಂಬಾ. ನಾನು ಕೆಲವು ರೈಸ್ ಐಟಮ್ ಅಲ್ಲಿ ಕೆಲವು ಅದೇ ದ್ರಾಕ್ಷಿ ಹಾಕುದನ್ನು ನೋಡಿದೆ, ಸ್ವೀಟ್ ಆಗಿ ಬರ್ತದೆ, ಅದು ಹಾಕಿದ್ರೆ ಒಳ್ಳೇದು. ಯಾಕಂದ್ರೆ ನಮ್ಗೆಲ್ಲ ಅಗತ್ಯ ಇಲ್ಲ, ಮಕ್ಕಳಿಗೆ ಸ್ವಲ್ಪ ಸ್ವೀಟ್ ಇರದಿದ್ರೆ ತಿನ್ನೋದಿಲ್ಲ, ಸ್ವಲ್ಪ ಆ ದ್ರಾಕ್ಷಿಯ ಸ್ವೀಟ್ನೆಸ್ ಇದರಲ್ಲಿ ಬಂದ್ರೆ ಒಳ್ಳೇದಾಗಿ ಬರ್ತದೆ. ಸೊ ಇದೀಗ ಒಬ್ಬರಿಗೆ ಹಾಕುವಷ್ಟು ನಾನು ಮಾಡಿ ತೋರಿಸಿದ್. ನಾನು ಇದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಶ್ ಮಾಡುವ. ಆರೋಗ್ಯಭರಿತವಾದ ರುಚಿಕರವಾದ ಸಹ, ಖಾಲಿ ಆರೋಗ್ಯ ಭರಿತ ಮಾತ್ರ ಅಲ್ಲ, ರುಚಿಕರವಾದ ಒಂದು ಶಂಖಪುಷ್ಪದ ರೈಸ್. ಪುಲಾವ್ ಸಹ ಹೇಳ್ಬೋದು, ಅಥವಾ ಗೀ ರೈಸ್ ಅಂತ ಹೇಳ್ಬೋದು. ಶಂಖಪುಷ್ಪದ ಪಲಾವ್ ಅಂತ ಹೇಳ್ಬೋದು. ಚೆನ್ನಾಗುಂಟು. ಇಲ್ಲಿ ಸೈಡ್ ಅಲ್ಲಿ ನೀವು ನೋಡಿ ಹುಡುಗಿಯರೆಲ್ಲ ತಲೆಗೆ ಹೂ ಮುಡ್ಕೊಂಡಾಗೆ ಸೈಡಲ್ಲಿ ಇಟ್ಟಿದ್ದಾರೆ, ಚೆನ್ನಾಗುಂಟು, ನೋಡ್ಲಿಕ್ಕೆ ಚೆನ್ನಾಗುಂಟು. ಟೇಸ್ಟ್ ಅಂತ ಗಮ್ಮತ್ತು ಬರ್ಬೋದಲ್ಲ. ಓಕೆ, ಟೇಸ್ಟ್ ನೋಡಲಾಗಿದ್ರೆ ಓಕೆ. ಧನ್ಯವಾದ ಮ್ಯಾಮ್. ಸಾಕಾಗಿರುವಂತಹ ಶಂಖಪುಷ್ಪದ ಪಲಾವ್ ಅಂತೂ ರೆಡಿ ಮಾಡಿ ಕೊಡಿದ್ರೆ ಗಮ್ಮದಾಗಿ ಕಾಣ್ತಾ ಉಂಟು, ನೀಲಿಯಾಗಿ ಚೆನ್ನಾಗಿ ಕಾಣ್ತಾ ಉಂಟು. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಶಂಖಪುಷ್ಪದ ಪುಲಾವ್ ತಯಾರಿಸುವ ವಿಧಾನ. ಮೊದಲಿಗೆ ಸ್ವಲ್ಪ ನೀರಿಗೆ 4ರಿಂದ 5 ಶಂಖಪುಷ್ಪ, ಲೆಮನ್ ಗ್ರಾಸ್ ಅಥವಾ ಮಜ್ಜಿಗೆ ಸೊಪ್ಪು ಹಾಕಿ ಕುದಿಸಿ ಸೋಸಿಕೊಳ್ಳಿ. ನಂತರ 1 ಕಪ್ ಬೆಳ್ತಿಗೆ ಅಕ್ಕಿಗೆ ಅದರ 1.5 ಪಟ್ಟು ಶಂಖಪುಷ್ಪದ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2 ವಿಸಿಲ್ ಬರುವವರೆಗೂ ಬೇಯಿಸಿ. ಆ ನಂತರ ಸ್ವಲ್ಪ ತುಪ್ಪ ಬಿಸಿ ಮಾಡಿಕೊಂಡು 1 ಚಮಚದಷ್ಟು ಜೀರಿಗೆ, ಕರಿಬೇವು, ಕೊತ್ತಂಬರಿ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿಕೊಂಡು ಹೆಚ್ಚಿದ ಈರುಳ್ಳಿ, ಹಸಿಮೆಣಸು ಹಾಕಿ ಹುರಿಯಿರಿ. ಬಳಿಕ ಬೇಯಿಸಿದ ಅನ್ನ ಸೇರಿಸಿ ಚೆನ್ನಾಗಿ ಬೆರೆಸಿಕೊಂಡು ಕೊನೆಯಲ್ಲಿ 1 ಚಮಚದಷ್ಟು ತುಪ್ಪ ಹಾಗೂ ಕೊತ್ತಂಬರಿ ಸೊಪ್ಪು, ನಿಂಬೆ ರಸ ಹಾಕಿ ಬೆರೆಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಶಂಖಪುಷ್ಪದ ಪುಲಾವ್ ಸವಿಯಲು ಸಿದ್ಧ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.